ಇತ್ತೀಚೆಗೆ ಮಂಗಳೂರಿನಲ್ಲಿ ಅಕ್ರಮ ಗೋ ಸಾಗಾಟವನ್ನ ಮಟ್ಟ ಹಾಕುವ ಮೂಲಕ ಮಂಗಳೂರು ಪೊಲೀಸ್ ಕಮಿಷನರ್ ಮತ್ತು ಅವರ ತಂಡ ಮಂಗಳೂರಿನ ಜನರ ಪ್ರಶಂಸೆಗೆ ಪಾತ್ರವಾಗಿದ್ದರು. ಇದೀಗ ಉಡುಪಿಯ ಪೊಲೀಸರು ಕೂಡ ದನ ಕರುಗಳನ್ನ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಜೊತೆಗೆ ಜನರ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ. ಅದೇನೆಂದ್ರೆ ಬಕ್ರೀದ್ ಹಬ್ಬ ಬರ್ತಾ ಇದೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ಉಡುಪಿ ಜಿಲ್ಲಾಧಿಕಾರಿ ಅವರು ಟಾಸ್ಕ್ ಫೋರ್ಸ್ ಅನ್ನು ರಚಿಸಿದ್ದು, ಇದರಲ್ಲಿ ಟಾಸ್ಕ್ ಫೋರ್ಸ್ ತಂಡ ಜಿಲ್ಲೆಯ ವಿವಿಧ ಠಾಣಾ ಸರಹದ್ದಿನಲ್ಲಿ ಒಟ್ಟು 32 ಬೀಡಾಡಿ ದನ ಕರುಗಳನ್ನು ರಕ್ಷಣೆ ಮಾಡಿದೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ದನ ಕರು ಮಾರಿ ಹಣ ಮಾಡುವಂತಹ ಹುನ್ನಾರದಿಂದ ಕದೀಮರು ಬೀಡಾಡಿ ದನಗಳನ್ನು ಕದ್ದೊಯ್ತಾ ಇದ್ರು. ಈ ಹಿನ್ನೆಲೆ ಪೊಲೀಸರು ವಿವಿಧ ಗೋಶಾಲೆಗೆ ಕಳುಹಿಸಿ ಗೋವುಗಳನ್ನು ರಕ್ಷಿಸಿದ್ದಾರೆ. ಅವುಗಳಲ್ಲಿ 15 ದನ ಕರುಗಳನ್ನು ತೆಗ್ಗಡ್ಸೆ ಗ್ರಾಮದ ಗಂಟಿಧಾಮ ಗೋಶಾಲೆಗೆ, 17 ದನ ಕರುಗಳನ್ನು ಹೆಬ್ರಿ ಗೋಶಾಲೆಗೆ, 1 ದನವನ್ನು ಹಿರಿಯಡ್ಕ ದೇವಸ್ಥಾನದ ಗೋಶಾಲೆಗೆ, 2 ದನ ಕರುಗಳನ್ನು ನಂಚಾರು ಗೋಶಾಲೆಗೆ ಮತ್ತು 2 ದನ ಕರುಗಳನ್ನು ಅಹಿಂಸಾ ಗೋಶಾಲೆ ಮೂಡಾರು ಇಲ್ಲಿಗೆ ಕಳುಹಿಸಲಾಗಿದ್ದು, ಉಡುಪಿ ಡಿಸಿ, ಎಸ್ಪಿ ಜೊತೆಗೆ ಪೊಲೀಸರ ಈ ನಡೆ ಸಾರ್ವಜನಿಕರಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ.